2, 3. Thank you once again ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಪ್ರೇಯರ್ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳನ್ನ ಕೇಳ್ಕೊಳ್ತೀವಿ. ಸುರಪೂಜಿತ ಗೌರೀಶ ಶಂಕರ ಮಹೇಶ್ವರ ವಿಶ್ವವೇದೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀಮಂಜುನಾಥನಿಕರ ಗುರುಮಂಗಳಂ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀಮಂಜುನಾಥನಿಕರ ಗುರುಮಂಗಳಂ 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 ಗುರುಮಂಗಳಂ. Yes, thank you, doctors. ದೇವರಿಗೆ ಸಮಯದ ಮೇಲೆ ಹಾಗೆ ಸುಧಾರಿಸಲು ಮಾಡಿರುವಂತಹ ಡಾಕ್ಟರ್ಸ್ ಮೇಲೆ ಕೂಡ ಇಲ್ಲಿ your parents about selfless dedication to healing and saving lives are truly commendable ಅಂತ ಹೇಳ್ತಾ ಮುಂದಕ್ಕೆ ಡಾಕ್ಟರ್ಸ್ ಏನು ಉದ್ದೇಶಿಸಿ ಮಾತನಾಡಬೇಕಂತ ನಮ್ಮ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಂಜುನಾಥಾಯ ಓಂ ಶ್ರೀ ಜನಾರ್ದನಾಯ ಪರಮ ಪೂಜ್ಯ ಡಾಕ್ಟರ್ ಬಿಡುಗಡೆ ಮತ್ತು ಮಾತು ಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾರೆ. ಇವತ್ತು ಇಡೀ ನಮ್ಮ ದೇಶದಲ್ಲಿ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು 27th of this month ಮೊನ್ನೆ ಜೂನ್ ನಲ್ಲಿ ಡಾಕ್ಟರ್ಸ್ ಡೇ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವ ಎಲ್ಲ ಡಾಕ್ಟರ್ಸ್ ಡೇ ನಾವು ಅತ್ಯಂತ ಗ್ರ್ಯಾಂಡ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅದರಲ್ಲಿ ನಮ್ಮ ಡಾಕ್ಟರ್ಸ್ ಎಲ್ಲರೂ ಬಂದಿದ್ರು. ಬಟ್ ನಾವು ಮಾತಾಡಿದಾಗ ಏನಂದ್ರೆ ಅದು ಡಾಕ್ಟರ್ಸ್ ಡೇ ಆಯ್ತು ಚೆನ್ನಾಗಿದೆ, ಬಟ್ ನಮ್ಮ ಡಾಕ್ಟರ್ಸ್ ನಾವು ಆನರ್ ಮಾಡಿಲ್ಲ ಅನ್ನೋ ಒಂದು ಅಸಂತೃಪ್ತಿ ನಮ್ಮಲ್ಲಿ ಇತ್ತು. ಅದಕ್ಕಾಗಿ ನಾವು ನಮ್ಮ HODs ಎಲ್ಲ ಜೊತೆಗೆ ಮಾತಾಡಿದಾಗ ಅದಕ್ಕೆ ನಾವು ಪ್ರತ್ಯೇಕವಾದ ಒಂದು ದಿವಸ ಇವತ್ತಿನ ದಿವಸ ಮಾಡಿ ಇಟ್ಸ್ an opportunity for us to show our respects and recognition to the sacrifices, commitment and dedication doctors, ನಮ್ಮ ಡಾಕ್ಟರ್ಸ್ ಈ ಸಂಸ್ಥೆಗಳಿಗೆ ಏನು ಪೇಷಂಟ್ ಕೇರ್ ನಲ್ಲಿ ತೋರಿಸೋದು ಅದು ಇವತ್ತಿನ ದಿವಸ ನಾವು we can pay our respects to the doctors ಅಂತ ತೀರ್ಮಾನ ಮಾಡಿದ್ದು. ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಇವತ್ತು ನೀವು ಬೆಳಗ್ಗೆಯಿಂದ ನೋಡಿರ್ಬೋದು ಎಷ್ಟೋ ಸಂಸ್ಥೆಗಳು ಇನ್ನು ಇದಕ್ಕಿಂತ ಮುಂಚೆ ಯಾರು ಬರ್ತಿದ್ದಿಲ್ಲ ಹಾಸ್ಪಿಟಲ್ಗೆ. ಬಟ್ ಸೋ ಮೆನಿ ಪ್ರಾಮಿನೆಂಟ್ ಸ್ಕೂಲ್ಸ್ ಇರ್ಬೋದು, ಆರ್ಗನೈಸೇಷನ್ಸ್, ಪರ್ಸನ್ಸ್ ಲೈಕ್ ಮೋಹನ್ who is prominent industries in this ತಾಲೂಕ, ಅವರು ಸಹಿತ ಬಂದು ಪ್ರತಿಯೊಂದು ಡಾಕ್ಟರ್ ಕಡೆ ಬಂದು ಆ ಡಾಕ್ಟರ್ಸ್ಗೆ ಅವರ ಒಂದು ರೆಸ್ಪೆಕ್ಟ್ಸ್ ತೋರಿಸಿದ್ದಾರೆ. ಅಂಡ್ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಬಂದಿದ್ದಾರೆ. ಹಾಸ್ಪಿಟಲ್ಗೆ ಒಳ್ಳೆ ಹೆಸರಿದೆ. ಹೊರಗೆ ಪ್ರತಿಯೊಬ್ಬರು ಹಾಸ್ಪಿಟಲ್ ಬಂದಾಗ ಡಾಕ್ಟರ್ಸ್ ಎಷ್ಟೋ ಕೇರ್ ಇಂದ, ಎಷ್ಟೋ ಪ್ರೀತಿಯಿಂದ, ಎಷ್ಟೋ ತಾಳ್ಮೆಯಿಂದ ಅವರು ಮಾತು ಕೇಳೋದು, ಅವ್ರಿಗೆ ಬೇಕಾದ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಒಂದು ಬೇಗ ವಾಸಿ ಆಗೋಕ್ಕೆ ನಾವು ತುಂಬಾ ಶ್ರಮ ಪಡ್ತಾ ಇದ್ದಾರೆ. The love and affection, that's more than 50% medicine, 50% the love and affection we care that we take matters a lot. So ಇಂತ ಒಂದು ಹಾಸ್ಪಿಟಲ್ ಗೆ ಹೆಸರು ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಎಲ್ಲರ ಪಾತ್ರ ಇದೆ, ಬಟ್ ಲೈನ್ ಶೇರ್ ಗೋಸ್ ಟು ದ ಡಾಕ್ಟರ್ಸ್. ಸೊ ಈ ಒಂದು ನಿಟ್ಟಿನಲ್ಲಿ ತುಂಬಾ ಖುಷಿ ಆಯ್ತು ಇವತ್ತು. ಯಾಕಂದ್ರೆ we have already decided it will be a doctor's day today.
ಬಟ್ ಇವತ್ತು ಒಂದು ಸ್ಕೂಲ್ಸ್ ಇಂದ ಸಹಿತ ಬೇರೆ ಸ್ಕೂಲ್ಸ್ ಇಂದ ಕೆಲವೊಂದು ಬ್ಯಾಂಕ್ ಇಂದ ಸಹಿತ ಅಗೇನ್ ಫ್ರಮ್ ನೋಟೆಡ್ ಪರ್ಸನಾಲಿಟಿ ಇಂದ ಅವರು ಬಂದು ಇವತ್ತು ತಂದಿದ್ದಾರೆ ಅಂದ್ರೆ ಆಲ್ ದ ಕ್ರೆಡಿಟ್ ಗೋಸ್ ಟು ದ ಡಾಕ್ಟರ್ಸ್. ವೆರಿ ಪ್ರೌಡ್ ಆಫ್ ಆಲ್ ಆಫ್ ಯು. ಯಾಕಂದ್ರೆ ಈ ಒಂದು ಮೆಟ್ರೋನಲ್ಲಿ ಸರ್ವಿಸ್ ಮಾಡೋದು ಬೇರೆ, ಒಂದು ದೊಡ್ಡ ಟೌನ್ ಅಲ್ಲಿ ಸರ್ವಿಸ್ ಮಾಡೋದು ಬೇರೆ. ಬಟ್ ಇನ್ ಅ ಸ್ಮಾಲ್ ಪ್ಲೇಸ್ ಲೈಕ್ ದಿಸ್, ವಿಚ್ ಇಸ್ ಅ ವೆರಿ ಸ್ಮಾಲ್ ಪ್ಲೇಸ್ ವೇರ್ ಯು ಹ್ಯಾವ್ ಲೆಸ್ ದೆನ್ 20,000 ಪ್ಲಸ್ ಪಾಪ್ಯುಲೇಷನ್, ಇಂಥ ಒಂದು ಪಾಪ್ಯುಲೇಷನ್ ಅಲ್ಲಿ ಎಸ್ಪೆಷಲಿ ವೆನ್ ದೇ ಆರ್ ಕನೆಕ್ಟೆಡ್ ಟು ಧರ್ಮಸ್ಥಳ, ಅವ್ರ ಜೊತೆಗೆ ನಾವು ಒಂದು ಟ್ರೀಟ್ಮೆಂಟ್ ಆಗಿ ಒಡನಾಟ ಮಾಡೋದು ತುಂಬಾ ಕಷ್ಟ. All of you people, many of you I know have come from other places. Bandu illi we got accustomed and adjusted to the situation and the culture here. So hats off to all of you, and we are really proud to have a very eminent, efficient, caring and loving doctors who I call it as a family. Always I call it as a family, doctors family ನಮ್ಮಲ್ಲಿ ಇದೆ. ಅಂಡ್ ತುಂಬಾ ಸಂತೋಷವಾದ ವಿಷಯ ಏನಂದ್ರೆ ನಮಗೆ ಇತ್ತೀಚೆಗೆ 4-5 ಮಂದಿ ಹೊಸ ಡಾಕ್ಟರ್ಸ್ ಸಹಿತ ಜಾಯ್ನ್ ಆಗಿದ್ದಾರೆ. ಅವ್ರು ಸಹಿತ ತುಂಬಾ ಜಲ್ ಆಗ್ಬಿಟ್ಟು ಸೀನಿಯರ್ಸ್ ಇಂದ ನಾನು ಡಾಕ್ಟರ್ ಸಾತ್ವಿಕ್ ಸರ್ ಜೊತೆಗೆ ಮಾತಾಡಿದಾಗ, ನಮ್ಮ ದೇವನ್ ಸರ್ ಜೊತೆಗೆ ಮಾತಾಡಿದಾಗ, ಅವ್ರು ಯಾವಾಗ ಬರ್ತಿದ್ರು ಇತ್ತೀಗ ಜಾಯ್ನ್ ಆದ 4 ಮಂದಿ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ಅವರು ಚೆನ್ನಾಗಿ ಕಲಿತು ಒಂದು ನಮಗೆ ಒಂದು ಸಂತೋಷವನ್ನು ಕೊಡ್ತಾ ಇದೆ ಅಂತ ಮಾತು ಕೇಳಿದ್ರೆ ತುಂಬಾ ಸಂತೋಷ ಆಯ್ತು. ವಿ ಹ್ಯಾವ್ ವೆರಿ ಡಾಕ್ಟರ್ ಉಷಾ ಇದ್ದಾರೆ, ಶಿ ಇಸ್ ದ ಒನ್ ಹೂ ಲೀಡ್ಸ್ ದೆಮ್, ಶಿ ಗೈಡ್ಸ್ ದೆಮ್, ಅಂಡ್ ವಿ ಹ್ಯಾವ್ ಚಿನ್ಮಯ, another very noted personality. Not in the sense you people think. In the sense the management thinks from that angle. Definitely it has been a great asset. I am talking of the ER section, where people who come with emergency, the way we treat them is very important. The way we get connected to them is very important. I am very happy that the entire team is very well, and people sitting in OPD, the consultants, are really exceeding good. And I also have the experience of hearing very good feedback from across Nine Saita, Sankala. I went to Panampuje Dr. Everyone was praising the hospital service, praise Martin. Vimaya, especially doctors who praise Martin, staff who praise Martin. As a head of the department, as a head of the institution, I really feel proud. You people make me feel proud, and it is you who make me stand tall for this quality. Thanks to each and every one of you for your time, for your assistance. ಯಾಕಂದ್ರೆ ಕ್ಯಾಪ್ಟನ್ ಆಡ್ತಾನೆ ಇದು ಬೇರೆ ಮಾತು, ಬಟ್ ಎಲ್ಲರೂ ಬೇರೆಯವ್ರು ಸೇರಿರೋದ್ರೆ ಕಪ್ಪು ಹೋಗಿ ತಗೊಳ್ಳೋದು ಕ್ಯಾಪ್ಟನ್. So he feels happy. That's what I am now. So thank you so much. 24-25 has been a wonderful year for all of us. You have seen so many changes that have come and coming up. The expansion is going on. Sometime in the month of October and November, we are going to have additional building expansion, new construction of the building. MRI has already been sanctioned officially yesterday. Other thing, something with the MRI costing about some 30-36 lakhs. That is, we are going to be only the second hospital in the country to have such a latest equipment. So, management, I mean the top management of this family are supporting us. Why? Because they know ನಿಮಗೆ ಏನು ಕೊಟ್ಟು ಅದು ಚೆಂದ ಯೂಸ್ ಮಾಡ್ತೀರಾ, ಒಳ್ಳೆ ರಿಸಲ್ಟ್ ಇರ್ತೀರಾ ಹಾಸ್ಪಿಟಲ್ ಅನ್ನೋದು ಪೂರ್ತಿ ನಂಬಿಕೆ ಅವ್ರಿಗೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಟುಡೇ ಆಸ್ ಐ ಸೆಡ್ ಎ ಡೀಲ್ ಮಾಡಿ ಮೋರ್ ಅಂತೀವಿ. ಸೊ ಮೊನ್ನೆ ನಮ್ದು ಆಗಿದ್ದ ಪ್ರೋಗ್ರಾಮ್ ಡಾಕ್ಟರ್ಸ್ ಡೇ ವಾಸ್ ವೆರಿ ಗ್ರ್ಯಾಂಡ್ ಸಕ್ಸಸ್.
So ನಿಮ್ಮೆಲ್ಲರಿಗೂ I have seen especially ನಮ್ಮ ರಜಸ್ sir, Papa, he was the one who was pulling the chair, but the doctors went, no, I need to make it see. The small things, it may be, but forgetting that he is a doctor in a hospital and functioning. Now, under generic field market, not there. So, every one of us, I have seen Bandhavage, Papa, all doctors, Papas, they are sacrificing their chair to accommodate the other doctors. So, thank you so much. Wonderful way to show your respects to our function. Chennai, we all are like a family and let's go like this. As I said, 24-25 has been a wonderful year for all of us, and 25-26 is going to be a golden year for all of us because many things have been planned. They are in the pipeline. ನೀವೆಲ್ಲರೂ ಒಂದು ಸಮಗ್ರ ಇದ್ರೆ ಎಲ್ಲರೂ ಒಂದು coordination, cooperation and understanding ಇದ್ರೆ we will definitely be one of our major player in the healthcare sector in this district. So once again, a very happy Doctors Day, and you people make the STM flag fly always high in the ಎಲ್ಲಿ ಹೋದ್ರು I'm really telling you, any part you go, ನಮ್ಮ ಮಾರ್ಕೆಟ್ ಆಫೀಸರ್ ಯಾವಾಗ ಅಂತ ಇದ್ದಾರೆ ನಾವು ಮೊದಲು ಯಾವುದೇ ಡಾಕ್ಟರ್ ಕಡೆ ಹೋಗಿ he used to wait for half an hour or take 1 hour to get appointment with the doctor. But now the other day he was telling, sir, there are instructions from the doctor. STM ನಿಂದ ಯಾರು ಬಂದ್ರೆ immediately ಬಿಡಬೇಕು ಅವರಿಗೆ queue ಇಲ್ಲ ಏನಿಲ್ಲ ಅಂತ. So that's the kind of reputation the hospital could build up. Many share life goes to the doctors because ನಿಮ್ಮ ಒಂದು service area it definitely matters a lot. So thank you so much for great support, and I wish all of you once again happy Doctors Day, and let's continue the same spirit and same cooperation. ಇದೇ ಮುಂದೆ ಇರಲಿ ನಿಮ್ಮ ಒಂದು ಎಲ್ಲರ ಸಹಕಾರ, because I always say what the way we look at the organization is entirely different. So ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರ್ತಿ ಸಹಕಾರ ಕೊಡ್ತಾ ಇದ್ದೀವಿ. Thank you so much, and we are going to have we look forward 25-26 when we meet for the Doctors Day next year. We are going to stand tall, and we will be a major player in this health sector. So I would like to specially take this occasion to specially thank the core committee, Dr. ಎಲ್ಲರೂ ಮೆಚ್ಚಿನ ನಿಮ್ಮೆಲ್ಲರೂ ಏನಂತಾರೆ ಯಂಗ್ ಬಾಯ್ ಡಾಕ್ಟರ್ ದೇವೇಂದ್ರ ಸರ್, because he is a medical superintendent and he has been supporting me in all my endeavors. So a big thanks to you, sir, for the wonderful cooperation. And we have a chocolate for Dr. Sadhu, sir. Though he comes from a religious family, and I have been seeing him that he never showed it. He never ever tried to, put his weight on that. Whatever decisions have been taken, many times I take very tough decisions. Many times I stand very firm on my views. But he is the one who understood that it is in the larger interest of the organization and they do not support ಮಾಡಿದ್ದಾರೆ. So a special thanks goes to you also, sir, for all when there is a cooperation like this, we can always see others. As I say, the way we look at things is entirely different. So that is been respected. Thank you so much. So let's begin the day today. Doctors is ತುಂಬಾ ಪ್ಲಾನ್ ಮಾಡಿದ್ದಾರೆ ನಮ್ಮ ಟೀಮ್ ಎಲ್ಲ, HR, NS, IT ನವರು, maintenance ನವರು, all the administration staff have planned this program to be a grand success. So I don't want to waste your time. And once again, wish you all a happy Doctors Day. Thank you so much. All the supporting staff, nursing staff, supporting staff, without you, it wouldn't happen.
So thank you, all of you, and happy Doctors Day to all of our doctors. Thank you. Thank you, sir. ಮೊದಲಿಗೆ ನಮ್ಮ ಪ್ರೀತಿಯ ಡಾಕ್ಟರ್ ಮತ್ತು ಸಾಧು ಅವರಿಂದ ಒಂದು ಅಭ್ಯಾಸ ಆಗ್ತಾ ಇದೆ ಸ್ಟೇಜ್ ಮೇಲೆ ಕೂತು ಮಾತಾಡೋದು ಸ್ವಲ್ಪ ಸ್ವಲ್ಪ ಜಾಸ್ತಿ I think me and Rajat are never late. Today is the first time we are coming for the function. Sorry. And whenever somebody appreciates our hospital, they say we have a very good team of doctors. We have young and energetic doctors, and we have senior doctors like MS Purser, SN Purser, Usha man, who work very hard even now. So being young doctor and practicing in a rural place is not easy, particularly if you are from surgical field without the help of seniors, without a lot of supporting departments. It is very tough. Even then, all of them are doing exceedingly well. And to my medicine colleagues also, even we are happy with what we are doing here. And finally, like a movie, producer is there, director is there, supporting cast is there. But finally, hero and heroine matters. So you are those guys, hero and heroines of the movie. And thank you for being such wonderful colleagues, and wishes to everyone. Thank you, sir. ತದನಂತರ ಕೆಲವು ಗೇಮ್ಸ್ ಗಳಿದೆ, ಡ್ಯಾನ್ಸ್ ಇದೆ, ಎಲ್ಲವೂ ಇದೆ. ಎಲ್ಲರಿಗೂ ಸಲ್ಲಿಸಬೇಕು. ಇವಾಗ ನಮ್ಮ ಆಸ್ಪತ್ರೆಯ ಎಲ್ಲ ಹೀರೋ ಅಂಡ್ ಹೀರೋಯಿನ್ಸ್ ಗಳನ್ನ ಆನರ್ ಮಾಡುವಂತ ಸಮಯ. ಸಾಥಿ ಸರ್ ಹೇಳಿದಾಗೆ ಡಾಕ್ಟರ್ ಸರ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಇದ್ದಾರೆ. ಸೊ ಅವರನ್ನ ನಾವು ಆನರ್ ಮಾಡುವಂತ ಸಮಯ. ಈಗ ಪ್ರಥಮವಾಗಿ ಪ್ರಥಮ ಹೀರೋ ವಾಲಿಬಾಲ್ ಡ್ಯಾನ್ಸರ್ ಹಾಗೂ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ಪ್ರೀತಿಯ ಜನಾರ್ದನ್ ಸರ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ತೀನಿ. Music superintendent, marketing officers, and business manager, and HODs. Primary. Mr. Ajay was making a lot of pains. ಇದು ಐಡಿಯಾ ಕೊಟ್ಟಿದ್ದು ಇವ್ರೆ. ಏನಾದ್ರು ಬೇಕಂತ ಐಡಿಯಾ ಕೊಟ್ಟಿದ್ದು ಇವ್ರೆ. Thank you so much, Dr. Jyotisha. Thank you.
ಇವಾಗ ವೇದಿಕೆ ಮೇಲೆ ಸತ್ಯಜಯ್ ಸರ್ ಅವರು ಒಂದು actually given by one of my patients because he was one of my patient presented to me, so I gave the idea to core committee. They accepted. Thank you, sir. Department wise doctors announcement. Dr. Pratik P. Thank you so much, sir. Dr. Pratik speaks. They were able to read Yes, thank you, sir. Ulati Dr. Rajat Kumar. Yes. Thank you so much, sir. Dr. 𝐻𝐵. Thank you, Dr. Suddi 𝐅𝐨𝐫.
सभी Thank you for Thank you so much. Having been the Thank you so much, sir. Dr. Pradeep, sir. Thank you so much, sir. Mundake Dr. Nikita ma'am. Yes, thank you, ma'am. Next, Mundake Dr. Balaji Prabhakar, sir. Absolutely.
Yes, thank you, sir. ಮುಂದಕ್ಕೆ ಇವತ್ತು ರೋಹನ್ ಸರ್ ಅವರನ್ನು Thank you, Lord. Dr. Vishal Thank you so much, sir. Yes, ಮುಂದಕ್ಕೆ ಡಾಕ್ಟರ್ ಹರ್ಷಿತಾ ಮ್ಯಾಮ್. ಇವತ್ತು ಎಲ್ಲ ಮಾಡಬೇಕು. ಅದೇ ಮುಂದಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಮುಂದಕ್ಕೆ Yes, thank you, Vidya ma'am. Next ಮುಂದಕ್ಕೆ ಡಾಕ್ಟರ್ ಸುಷ್ಮಾ ಪ್ಲೀಸ್. Yes, thank you, Christina. Switch for that. Next, Dr. Prithvi.
Yes, thank you for presenting ಮೊದಲಿಗೆ ಡಾಕ್ಟರ್ ಪ್ರಶಂಸಾ ಸೇಠ್. Yes, thank you ಡಾಕ್ಟರ್ ಪ್ರಶಂಸಾ ಅವರಿಗೆ. ಹಾಗೆ ಮುಂದಕ್ಕೆ ಡಾಕ್ಟರ್ ಪೂಜಾ. ಮುಂದಕ್ಕೆ ಉಡುಪಿನ ಬಂದಿರುವ ಡಾಕ್ಟರ್ ವಂದನಾ.
ಮೇಡಮ್, ಫಸ್ಟ್ ಆಫ್ ಆಲ್ ಡಾಕ್ಟರ್ಸ್ ಡೇ ಶುಭಾಶಯಗಳು. ಇವತ್ತು ನಾವು ಬಂದ್ವಿ, ಆಕ್ಚುಲಿ ಪ್ರೋಗ್ರಾಮ್ ಕವರೇಜ್ ಸ್ವಲ್ಪ ಸೀರಿಯಸ್ ಆಗಿರುತ್ತೆ, ಬಟ್ ಇವತ್ತು ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಮಗೂ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಿ ಹೋಗಿದೆ, ಅಷ್ಟು ಎಂಜಾಯ್ ಮಾಡಿದ್ದೀವಿ. ಸೊ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಈ ಹಾಸ್ಪಿಟಲ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ಶೋರ್ ಆಗಿ ನಮ್ದು ಡಾಕ್ಟರ್ಸ್ ಡೇಗೆ ಫಸ್ಟ್ ಆಫ್ ಆಲ್ ನಾವು ಡಾಕ್ಟರ್ಸಿಗೆ ಒಂದು ಹ್ಯಾಪಿ ಡಾಕ್ಟರ್ಸ್ ಡೇನೆ ಹೇಳಬೇಕು. ಫಸ್ಟಿಗೆ ನಮ್ಮ SDM ಹಾಸ್ಪಿಟ್ಲಲ್ಲಿ ನಮ್ಮ ಡಾಕ್ಟರ್ಸ್ ಡೇ ಅಂತ ಹೇಳಿದ್ರೆ ಡಾಕ್ಟರ್ಸ್ ಮತ್ತು ಬೇರೆ ಸಿಬ್ಬಂದಿಗಳು ಅಂದ್ರೆ ಎಂಪ್ಲಾಯೀಸ್ ಇರ್ಬೋದು, ಅವರಲ್ಲಿ ಸಾಧಾರಣ ಬೇರೆ ಕಡೆ ಎಲ್ಲ ಹೋದ್ರೆ ಡಾಕ್ಟರ್ಸ್ ಅಂದ್ರೆ ಡಾಕ್ಟರ್ಸ್, ಸಿಸ್ಟರ್ಸ್ ಅಂದ್ರೆ ಸಿಸ್ಟರ್ಸ್ ಎಲ್ಲ ಒಂದು ಮಟ್ಟಗಳು ಕೊಟ್ಟಿರ್ತಾರೆ. ಬಟ್ SDM ಅಲ್ಲಿ ಅಂತದಾದಂತ ಒಂದು ಕಿಂಚಿತ್ತಾದ್ರೂ ಸಹ ಅದ್ರ ಒಂದು ವ್ಯತ್ಯಾಸ ಇಲ್ಲ. ಸೊ ಆಸ್ ಎ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಎಂಟೈರ್ ನರ್ಸಿಂಗ್ ಟೀಮ್ ದೇ ವರ್ ವೆರಿ ಹ್ಯಾಪಿ. ಯಾಕಂತ ಹೇಳಿದ್ರೆ ಒಂದು ಪ್ರೆಷರ್ ಇಲ್ಲ ಅವರಿಗೆ ವರ್ಕ್ ಮಾಡ್ಲಿಕ್ಕೆ. ಏನೇ ಫಾಲ್ಟ್ ಇದ್ರು ಸಹ, ಏನೇ ಸಂಶಯ ಇದ್ರು ಸಹ ಅವರು ಈಸಿಯಾಗಿ ಅವರು ಓಪನ್ ಅಪ್ ಆಗಿ ಕೇಳ್ಬೋದು ಡಾಕ್ಟರ್ಸ್ ನಲ್ಲಿ. ಯಾಕೆ ಓಪನ್ ಅಪ್ ಆಗ್ಬೋದು ಅಂದ್ರೆ ಅವರೆಲ್ಲ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ಸ್ವಲ್ಪ ಸೀರಿಯಸ್ ಆಗಿದ್ರೆ ಕೇಳಲಿಕ್ಕೆ ಆಗೋದಿಲ್ಲ. ಸೊ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರೋದ್ರಿಂದಾಗಿ ನಮ್ಮ ಎಲ್ಲ ವರ್ಕ್ ಅಂದ್ರೆ ಹಾರ್ಡ್ ಆಗಿರೋ ಎಲ್ಲ ವರ್ಕ್ಸ್ ಸಹ ಸ್ಮೂತ್ ಆಗಿ ರನ್ ಆಗ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಮೇನ್ ಆಗಿ ನಮ್ಮ MD ಸರ್ ಅವರಂತೂ ಇದಕ್ಕೆಲ್ಲ ಕಾರಣ ಅವರೇ ಅಂತಾನೆ ಹೇಳ್ಬೇಕು ಆಕ್ಚುಲಿ. ಯಾಕಂತ ಹೇಳಿದ್ರೆ ಡಾಕ್ಟರ್ಸ್ಗೆ ಏನು ಕೊರತೆ ಆಗ್ಬಾರ್ದು, ಅವರು ಪೀಸ್ಫುಲ್ ಆಗಿ ಅವರು ಸೈಕಾಲಜಿಕ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಅವಳು ಕಂಫರ್ಟ್ ಆಗಿದ್ರೆ ಮಾತ್ರ ಅವರಿಗೆ ಒಳ್ಳೆ ಸೇವೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅವ್ರಿಗೆ ಏನು ಬೇಕು ಅಂತ ಪಿನ್ ಪಾಯಿಂಟ್ ಸಹ ಎನ್ಕ್ವೈರ್ ಮಾಡಿ ಅವ್ರಿಗೆಲ್ಲ ಫೆಸಿಲಿಟೀಸ್ ಅನ್ನ ಕೊಟ್ಟು ಅಷ್ಟು ಒಳ್ಳೆ ರೀತಿಯಲ್ಲಿ ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಎಲ್ಲರನ್ನು ತುಂಬಾ ಚೆನ್ನಾಗಿ ನಾವು ಮೆಚ್ಕೊಳ್ತೇವೆ. ಸೊ ನಾವೇ ಅಲ್ಲದೇನಂದ್ರೆ ನಮ್ ಕಡೆಯಿಂದ ಏನೆಲ್ಲ ಸಪೋರ್ಟ್ ಆಗ್ತದೆ ಆದಷ್ಟು ಸಪೋರ್ಟ್ ನಾವು ಅವರಿಗೆ ಮಾಡ್ತೇವೆ. ಸೊ ಅವರು ನಮಗೂ ಮಾಡ್ತಾ ಇದ್ರೆ, ಸೊ ಹೀಗಾಗಿ ಸ್ಮೂತ್ ಆಗಿ ರನ್ ಆಗ್ತಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಡಾಕ್ಟರ್ಸ್ ಡೇ ಸ್ಪೆಷಲ್ ಆಗಿ ನೀವು ಏನ್ ಹೇಳ್ಬೇಕು ಅಂತ ಹೇಳಿ? ಡಾಕ್ಟರ್ಸ್ ಡೇ ಸ್ಪೆಷಲ್ ಅಂತ ಹೇಳಿದ್ರೆ ಡಾಕ್ಟರ್ಸ್ ಅಂದ್ರೆ ದೇವ್ರಂತಾನೆ ಎಲ್ಲರೂ ಅಂದ್ಕೊಳ್ಳೋದು. ನಾನು ಹೇಳಿದಾಗೇನೆ ನಾವೀಗ ನಾರ್ಮಲ್ ಆಗಿರ್ಬೇಕಾದ್ರೆ ನಮಗೆ ಡಾಕ್ಟರ್ಸ್ ನೆನಪು ಜಾಸ್ತಿ ಬರೋದಿಲ್ಲ. ಆಕ್ಚುಲಿ ನಮಗೆ ಒಂದು ಸಣ್ಣ ತಲೆನೋವು ಬಂದ್ರು ಸಹ ನಮಗೆ ಅವಾಗ ಅನ್ಸುತ್ತೆ, ಅಯ್ಯೋ ಡಾಕ್ಟರ್ ಹತ್ರ ಹೋಗ್ಬೋದಿತ್ತು. ಅವಾಗ ನಮಗೆ ಡಾಕ್ಟರ್ಸ್ ಎಲ್ಲ ದೇವ್ರ ತರ ಅನ್ನಿಸ್ತಾರೆ. ಸತ್ಯಕ್ಕೂ ಡಾಕ್ಟರ್ಸ್ ದೇವ್ರೆ. ಅಂದ್ರೆ ಈಗ ಕಾಣದಂತಹ ದೇವರು ಅಂತ ಹೇಳ್ತೇವಲ್ಲ, ಅದಕ್ಕೆ ಅಚ್ಚುಟ್ಟು ಸತ್ಯವಾದ ವಿಷಯ ಅಂತ ಆಗಿದೆ. ಸೊ ಡಾಕ್ಟರ್ಸ್ಗೆ ಇದೇ ರೀತಿ ದೇವರ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ, ಒಳ್ಳೆ ರೀತಿ ಸರ್ವಿಸ್ ಅನ್ನ ಅಂದ್ರೆ ಶ್ರೀಮಂತರು ಬಡವರು ಅಥವಾ ಏನೇ ಜಾತಿ ಮತ ಧರ್ಮ ಯಾವುದು ಇಲ್ಲದಾಗೆ ಎಲ್ಲರನ್ನು ಸರಿ ಸಮಾನತೆಯಲ್ಲಿ ನೋಡಿ ಎಲ್ಲರಿಗೂ ಬೇಕಾದ ಅವಶ್ಯಕತೆಗಳಿಗೆ ಅವರು ಪೂರೈಕೆ ಕೊಡ್ಲಿ ಅಂತ ಹೇಳ್ಕೊಂಡು ದೇವರಲ್ಲಿ ಬಿಟ್ಕೊಳ್ತೇನೆ. ಅವರಿಗೂ ಸಹ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸರ್, ಇವತ್ತು ಮುಖ್ಯವಾಗಿ ಡಾಕ್ಟರ್ಸ್ ಡೇ. ಡಾಕ್ಟರ್ಸ್ ಅನ್ನೋದೇ ಒಂದು ಮಾತಿದೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅಂದ್ರೆ ದೇವರಿಗೆ ಸಮಾನ. ದೇವರು ಜನ್ಮ ಕೊಟ್ರೆ ವೈದ್ಯರು ಪುನರ್ಜನ್ಮ ಕೊಡ್ತಾರೆ ಅಂತ ಮಾತು. ಸೊ ಇವತ್ತು ನೀವು ನಿಮ್ಮ ಬಗ್ಗೆ ಬಹಳಷ್ಟು ಉತ್ತಮ ಒಪಿನಿಯನ್ ಇದೆ, ಎಲ್ಲರೂ ಕೂಡ ಅಭಿಮಾನ ಬಳಗ ಇದೆ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಹೆಗ್ಡೆ ಅವರು ಒಂದು ಹಂತ ಇದೆ, ನೀವು ಎರಡನೇ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ಪ್ರೋತ್ಸಾಹ ಆಗಿರ್ಬೋದು, ಈ ಒಂದು ಆಸ್ಪತ್ರೆಯನ್ನು ಹೇಗೆ ಒಂದು ಸಕ್ಸಸ್ ಮಾಡ್ಬೋದು ಎಲ್ಲವನ್ನು ಕೂಡ ನಿಮ್ಮ ಒಂದು ಕೆಲಸ ಆಗ್ತಾ ಇದೆ. ಸೊ ಇದರ ಅಂಗವಾಗಿ ಇವತ್ತು ಡಾಕ್ಟರ್ಸ್ ಡೇ ಆಚರಣೆ ಮಾಡಿದ್ರೆ ಹೇಗೆ ಅನಿಸ್ತಾ ಇದೆ? ಇದ್ರ ಒಟ್ಟು ಅನುಭವ ಹೇಗೆ? ಹೌದು, ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದ್ದಂಗೆ ಹೆಗ್ಡೆ ಅವರಾಗ್ಲಿ, ಮಾತುಶ್ರೀ ಅಮ್ಮನವರಾಗ್ಲಿ, ಹರ್ಷನ್ ಅವರಾಗ್ಲಿ, ಸುಪ್ರಿಯಮ್ಮ ಆಗ್ಲಿ, ಎಲ್ಲರೂ ಸುರೇಂದ್ರನಾಗ್ಲಿ, ಅನಿತಮ್ಮ ಆಗ್ಲಿ, ಎಲ್ಲರೂ ಈ ಒಂದು ಧರ್ಮಸ್ಥಳ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡಿ ಇರುವಂತ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಸಿ ಇಲ್ಲಿ ಜನರಿಗೆ ಒಳ್ಳೇದಾಗೋ ಒಂದು ಕಾರ್ಯಕ್ರಮ ಹಾಸ್ಪಿಟಲ್ ಕಟ್ಸಿದ್ದಾರೆ. ಇಲ್ಲಿ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು. ಯಾಕಂದ್ರೆ ಹತ್ರ ಇರೋದು 62-63 ಕಿಲೋಮೀಟರ್ ದೂರದಲ್ಲಿ ಮ್ಯಾಂಗ್ಳೂರ್ನಲ್ಲಿ ಮಾತ್ರ ಇಂಥ ಒಂದು ಸೌಲಭ್ಯಗಳು ಸಿಗ್ತವೆ. ಸೊ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಎಂತ ಒಂದು ಸೌಲಭ್ಯಗಳು ಸಿಗ್ತಾವೋ ಅಂತ ಎಲ್ಲ ಸೌಲಭ್ಯಗಳು ಇಲ್ಲಿ ಸಿಗ್ಬೇಕಂತ ಕಟ್ಸಿದೆ ಇದು ಒಂದು ಹಾಸ್ಪಿಟಲ್. ಇಂಥ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದು ಡಾಕ್ಟರ್ಸ್ ಕೆಲಸ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅವ್ರಿಗೆ ಇಡೀ ದಿವಸ ತುಂಬಾ ಸ್ಟ್ರೇನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಎಮೋಷನಲ್ ಸ್ಟ್ರೆಸ್ ಸಹಿತ ಇರುತ್ತೆ. ಸಾಯಂಕಾಲ ಅವ್ರಿಗೆ ರಿಲೀಫ್ ಆಗಿ ಇರೋದಕ್ಕೆ ನೈಟ್ ಲೈಫ್ ಇಲ್ಲ, ಕ್ಲಬ್ಸ್ ಇಲ್ಲ, ಮೂವೀಸ್ ಥಿಯೇಟರ್ಸ್ ಇಲ್ಲ, ಇಂಥವು ಮಾಲ್ಗಳು ಇಲ್ಲ. ಸೊ ಅವ್ರಿಗೆ ಬೇಕಾಗುತ್ತೆ ಇಂಥವೆಲ್ಲ. ಸೊ ಅವು ಯಾವುದೂ ಇಲ್ಲ ಇಲ್ಲಿ. ಆದ್ರೂ ಸಹಿತ
ನಮ್ಮ ಎಲ್ಲ ಡಾಕ್ಟರ್ಸ್ಗಳು ಯಾರ್ಯಾರು ಇದ್ದಾರೆ ಅವರು ಇದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ 𝐻𝐸 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆನಲ್ಲಿ ತುಂಬಾ ಅಂಕಿತ ಭಾವದಿಂದ ಒಂದು ಜನರಿಗೆ ಸೇವೆ ಮಾಡಬೇಕು, ಇದೇ ನಮ್ಮದು ಪ್ರಥಮ ಕರ್ತವ್ಯ ಅಂತ ಒಂದು ಗುರುತಿಸಿ ಅವರು ಇಲ್ಲಿ ಸೇವೆ ಮಾಡ್ತಾರೆ. ಅದಕ್ಕೆ ತಕ್ಕಂತ ನಮ್ಮ ಪೂಜ್ಯರು ಸಹಿತ ಅವ್ರಿಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ ನಾವು ಕೊಡ್ತಾ ಇದೀವಿ. ಒಂದು ಫ್ರೀ ಕ್ವಾರ್ಟರ್ಸ್ ಕೊಡೋದಾಗ್ಲಿ, ಒಳ್ಳೆ ಮತ್ತೆ ಅವ್ರಿಗೆ ಮಕ್ಕಳಿಗೆ ಸಣ್ಣ ಪ್ಲೇ ಗ್ರೌಂಡ್ ಮಾಡೋದಾಗ್ಲಿ, ಇನ್ನು ಮುಂದೆ ಸಹಿತ ಅವ್ರಿಗೆ ಎಲ್ಲ ತರ ಒಂದು ರಿಕ್ರಿಯೇಷನ್ಸ್ ಇರ್ಬೇಕಂತ ಒಂದು ಶಟಲ್ ಕೋರ್ಟ್ ಇರ್ಬೋದು ಅಥವಾ ಒಂದು ಜಿಮ್ ಇರ್ಬೋದು, ಆಲ್ರೆಡಿ ಅವೈಲಬಲ್ ಇದೆ ನಮ್ಮ ಇದು 𝐻𝐸 ಸ್ಟೇಡಿಯಂನಲ್ಲಿ ಅಥವಾ ರತ್ನವರ್ಮ ಸ್ಟೇಡಿಯಂನಲ್ಲಿ ಸಹಿತ ಒಳ್ಳೆ ತುಂಬಾ ಹತ್ರ, ತುಂಬಾ ದೊಡ್ಡ ದೊಡ್ಡ ಊರಿನಲ್ಲಿ ಆದ್ರೆ ಒಂದೆರಡು ತಾಸು ಒಮ್ಮೊಮ್ಮೆ ಟ್ರಾವೆಲ್ ಮಾಡಿ ಹೋಗ್ಬೇಕಾಗತ್ತೆ. ಬಟ್ ಇಲ್ಲಿ ಜಸ್ಟ್ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ದೂರದಲ್ಲಿ ಇಂಥ ಎಲ್ಲ ಫೆಸಿಲಿಟೀಸ್ ಪೂಜಾರು ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ವಿಶೇಷ ತಮ್ಗೆಲ್ಲ ಗೊತ್ತಿದ್ದಂಗೆ 1 ಜುಲೈ ನಮ್ಮ ದೇಶದಲ್ಲಿ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೇವೆ. ಈ ಒಂದು ಡಾಕ್ಟರ್ಸ್ ಡೇ ದಿವಸ ಡಾಕ್ಟರ್ಸ್ ಮಾಡಿದ ಒಂದು ಸೇವೆ, ಅವರ ಸ್ಯಾಕ್ರಿಫೈಸ್, ಡೆಡಿಕೇಶನ್, ಕಮಿಟ್ಮೆಂಟ್ ನಾವು ಗುರುತಿಸಿ ಅವರಿಗೆ ಒಂದು ಹಾನರ್ ಮಾಡೋದು ಅದು ನಮ್ಮ ಕರ್ತವ್ಯ. ಹಂಗಾಗಿ ಮ್ಯಾನೇಜ್ಮೆಂಟ್ ಪರವಾಗಿ, ಅಡ್ಮಿನಿಸ್ಟ್ರೇಷನ್ ಪರವಾಗಿ ಇವತ್ತು ನಮ್ಮ ಹೆಮ್ಮೆಯ ಡಾಕ್ಟರ್ಸ್ನೆಲ್ಲರನ್ನು ಇಲ್ಲಿ ಕರೆದು ಅವರಿಗೆ ಒಳ್ಳೆಯ ಒಂದು ಸನ್ಮಾನವನ್ನು ಮಾಡಿ ಒಂದು ಸಣ್ಣ ತರ ಅವ್ರಿಗೆ ನಮ್ಮ ರೆಸ್ಪೆಕ್ಟ್ಸ್ ತಿಳಿಸೋ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಅದನ್ನು ತುಂಬಾ ಚೆನ್ನಾಗಿ ಮಾಡಿದೀವಿ. ಅವ್ರಿಗೋಸ್ಕರ ಒಂದು ಸಣ್ಣ ರಿಕ್ರಿಯೇಷನ್, ಎಂಟರ್ಟೈನ್ಮೆಂಟ್, ಕೆಲವೊಂದು ಗೇಮ್ಸ್, ಅವ್ರಿಗೋಸ್ಕರನೇ ಸ್ಪೆಷಲ್ ಆಗಿ ಒಂದು ವಿಡಿಯೋ ಸಹಿತ ಇವತ್ತು ಮಾಡಿ ಅದನ್ನ ಸಹಿತ ನಾವು ಪ್ರೆಸೆಂಟ್ ಮಾಡೋದಾಯ್ತು. ತುಂಬಾ ಖುಷಿ ಆಯ್ತು. ನಮ್ಮ 𝐻𝐸 ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಆಗಲಿ, ನರ್ಸಸ್ ಆಗಲಿ, ಸ್ಟಾಫ್ ಎಲ್ಲರೂ ಒಂದು ಫ್ಯಾಮಿಲಿ ತರ ಇರ್ತೀವಿ. ಒಂದು ಒಳ್ಳೆ ಅಟ್ಮಾಸ್ಫಿಯರ್ನಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಂದಿದ್ದ ಪ್ರತಿ ಒಂದು ಪೇಷಂಟು ಬಂದವರು ಸಂತೋಷದಿಂದ ವಂಡರ್ಫುಲ್ ಮೆಮೊರೀಸ್ ತಗೊಂಡು ಇಲ್ಲಿಂದ ಆರೋಗ್ಯವಂತರಾಗಿ ಹೋಗ್ಬೇಕನ್ನೋದು ಒಂದೇ ಧ್ಯೇಯದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈ ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ಸುದ್ದಿ ನ್ಯೂಸ್ನವರು ನಮ್ಮ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಜನರ ತನಕ ಅವ್ರಿಗೆ ತಲುಪಿಸೋದ್ರಲ್ಲಿ ತುಂಬಾ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ತುಂಬಾ ಮನಸ್ಫೂರ್ತಿಯಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.